ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಮಕರ ಸಂಕ್ರಮಣದ ಪರ್ವ ದಿನದಂದು ಉಳ್ಳಾಲ್ತಿ ಅಮ್ಮನವರ ನಡೆಯಲ್ಲಿ ನಡೆಯುವ ಕನಕಾಭಿಷೇಕವು ನಿನ್ನೆ ರಾತ್ರಿ ವೈಭವದಿಂದ ನಡೆಯಿತು. ಶ್ರೀದೇವರ ರಾತ್ರಿ ಪೂಜೆಯ ಬಳಿಕ ಬಲಿ ಉತ್ಸವದಲ್ಲಿ ತಂತ್ರಸುತ್ತು, ಉಡುಕೆ, ಚೆಂಡೆ, ವಾದ್ಯ ಸುತ್ತುಗಳು ಜರುಗಿ ಸರ್ವವಾದ್ಯ ಸುತ್ತಿನ ಕೊನೆಯಲ್ಲಿ ಉಳ್ಳಾಲ್ತಿ ಅಮ್ಮನವರ ನಡೆಯಲ್ಲಿ ಕನಕಾಭಿಷೇಕ ನಡೆಯಿತು. ದೇವಳದ ಆಡಳಿತಾಧಿಕಾರಿ ಯತೀಶ್ ಉಳ್ಳಾಳ್ ಅವರ ದೇವರ ಉತ್ಸವ ಮೂರ್ತಿಗೆ ಕನಕಾಭಿಷೇಕ ಚಿಮ್ಮಿಸಿದ್ರು. ಬಳಿಕ ವಸಂತಕಟ್ಟೆಯಲ್ಲಿ ಭಕ್ತರಿಗೆ ಕನಕಾಭಿಷೇಕದ ಪ್ರಸಾದ ವಿತರಣೆ ಮಾಡಲಾಯಿತು. जी